ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಇಲ್ಲಿ ಗಮಕ ವಾಚನ ಎಂಬ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಂದಿರುತ್ತೇವೆ. ಗಮಕ ಅಂದರೆ ಏನು? ಒಂದು ಕಾವ್ಯವನ್ನು ಅದರ ರಸಕ್ಕೆ ತಕ್ಕಂತೆ ಹಾಡಿ ಅದರ ಅರ್ಥವನ್ನು ವ್ಯಾಖ್ಯಾನ ರೂಪದಲ್ಲಿ ಹೇಳುವುದೇ ಗಮಕ ವಾಚನ ವ್ಯಾಖ್ಯಾನ. ನಾವು ಅದಕ್ಕೆ ಇವತ್ತು ಆರಿಸಿಕೊಂಡಿರುವಂತಹ ಭಾಗ ಭಾಗವತ ಪುರಾಣದಲ್ಲಿ ಬರುವಂತಹ ಅಷ್ಟಮ ಸ್ಕಂದದ ಅಷ್ಟಮ ಸಂಧಿಯ ಸಮುದ್ರ ಮಥನದಲ್ಲಿ ಬರುವಂತಹ ಲಕ್ಷ್ಮೀ ಸ್ವಯಂವರದ ಭಾಗ. ಇದು ವ್ಯಾಸರಿಂದ ರಚಿತವಾದಂತಹ ಕಾವ್ಯ, ಮಹಾಪುರಾಣ. ವೇದವ್ಯಾಸರಿಗೆ 18 ಪುರಾಣಗಳನ್ನೂ ಬರೆದರೂ ಸಮಾಧಾನವಾಗಲಿಲ್ಲಂತೆ. ಪರಮಾತ್ಮನ ಒಂದು ವಿವರಣೆಯನ್ನು, ಅವನ ಸ್ವರೂಪವನ್ನು, ಅವನ ದೇವತ್ವವನ್ನು ನಾನು ಹೇಳಲಿಲ್ಲ ಅಲ್ವಾ, ಅದಕ್ಕೆ ನನಗೆ ಸಮಾಧಾನವಾಗಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಪುರಾಣವನ್ನು ಬರಿಬೇಕು ಅಂತ ಅಂದುಕೊಂಡು ಈ ಭಾಗವತ ಪುರಾಣವನ್ನು ಬರೆದಿದ್ದಾರೆ. ಇದರಲ್ಲಿ ಭಗವಂತ ಮತ್ತು ಭಕ್ತ ಇವರಿಗಿರುವ ಸಂಬಂಧವನ್ನೇ ತೋರಿಸಿದ್ದಾರೆ. ಅಷ್ಟಮ ಸ್ಕಂದದಲ್ಲಿ ಸಮುದ್ರ ಮಥನ ಅಂತ ಎನ್ನುವ ಭಾಗ ಬರುತ್ತೆ. ಸಮುದ್ರ ಮಥನ ಇದು ಯಾಕಾಯಿತು ಅಂದರೆ, ಒಂದು ದಿನ ದೇವೇಂದ್ರನು ರಾಜ ಬೀದಿಯಲ್ಲಿ ಹೋಗ್ತಾ ಇರುವಾಗ ದೇವಮುನಿಗಳಾದಂತಹ ದೂರ್ವಾಸರು ಎದುರಿಗೆ ಸಿಗ್ತಾರೆ. ಅವರಿಗೆ ಪೂಜೆ ಮಾಡಿದಂತಹ ಒಂದು ಹಾರ ಇರುತ್ತೆ ಅವರ ಕತ್ತಲ್ಲಿ. ಆ ಹಾರವನ್ನು ದೇವೇಂದ್ರನಿಗೆ ಕೊಡ್ತಾರೆ. ಮುಂದೆ ಬಂದಂತಹ ದೇವೇಂದ್ರನಿಗೆ ಕೊಡ್ತಾರೆ. ದೇವೇಂದ್ರನು ಅದು ತಾನು ಕೂತಿರುವಂತಹ ಐರಾವತಕ್ಕೆ ಕೊಡ್ತಾನೆ. ಆ ಐರಾವತದ ಆನೆ ಏನು ಮಾಡುತ್ತೆ ಆ ಹಾರವನ್ನು ಅಂದರೆ, ಕೆಳಗೆ ಭೂಮಿಗೆ ಹಾಕಿ ತನ್ನ ಕಾಲಿನಿಂದ ತುಳಿದು ಹಾಕುತ್ತೆ. ಇದರಿಂದ ಕೋಪಗೊಂಡಂತಹ ದೂರ್ವಾಸರು, ಸಂಪತ್ತಿನ ಮದದಿಂದ ನಿನಗೆ ಇಂತಹ ಅಹಂಕಾರ ಬಂದಿದೆಯಲ್ಲ, ನಾನು ಕೊಟ್ಟ ಹಾರವನ್ನು ನಿನ್ನ ಕತ್ತಿಗೆ ಹಾಕದೆ ಆ ಆನೆಯ ಕತ್ತಿಗೆ ಹಾಕಿದೆಯಲ್ಲ, ನಿನ್ನ ಸಂಪತ್ತವು ಸಮುದ್ರ ಪಾಲಾಗಲಿ ಹೋಗಲಿ ಅಂತ ಹೇಳಿ ಶಾಪ ಕೊಟ್ಟರು. ಇದರಿಂದ ಬಹಳ ದುಃಖಿತನಾದಂತಹ ದೇವೇಂದ್ರನು ಪರಿಹಾರವೇನೆಂದು ಬ್ರಹ್ಮರ ಹತ್ರ ಹೋಗ್ತಾನೆ, ಶಿವನ ಹತ್ರ ಹೋಗ್ತಾನೆ, ಮತ್ತು ವಿಷ್ಣುವಿನ ಹತ್ರ ಹೋಗ್ತಾರೆ. ವಿಷ್ಣು ಹೇಳ್ತಾನೆ, ನಿಮ್ಮ ಸಮುದ್ರ ಪಾಲಾದಂತಹ ಸಂಪತ್ತನ್ನು ಮತ್ತೆ ಬರಬೇಕು ಅಂತ ಹೇಳಿದರೆ ನೀವು ಸಮುದ್ರ ಮಥನವನ್ನು ಮಾಡಬೇಕು. ಅದಕ್ಕಾಗಿ ನೀವು ದಾನವರ ಸಹಾಯವನ್ನು ಕೇಳಬೇಕು. ದಾನವರು ಮತ್ತು ನೀವು ಒಟ್ಟಾಗಿ ಸಮುದ್ರವನ್ನು ಕಡೆದರೆ ಅದರಿಂದ ಬಂದಂತಹ ಸುವಸ್ತುಗಳು ನಿಮಗೆ ಸಿಗುತ್ತೆ, ಮತ್ತೆ ಅದರಲ್ಲಿ ಅಮೃತವೂ ಹುಟ್ಟುತ್ತೆ. ಅಮೃತವನ್ನು ಕುಡಿದ ನೀವು ಅಮರರಾಗ್ತೀರಿ. ಅದಕ್ಕೋಸ್ಕರ ಅವರಲ್ಲೊಂದು ಒಪ್ಪಂದವನ್ನು ಮಾಡಿಕೊಳ್ಳಿ ಅಂತ ಹೇಳಿ ದಾನವರಾಜನಾದಂಥ ಬಲೀಂದ್ರನಲ್ಲಿಗೆ ಹೋಗಿ ಒಪ್ಪಂದವನ್ನು ಮಾಡಿಕೊಂಡು ಬರ್ತಾರೆ. ಮಂದರ ಪರ್ವತವನ್ನೇ ಕಡೆಗೋಲನ್ನಾಗಿ ಮಾಡಿ, ಶೇಷನನ್ನು ಆ ಹಗ್ಗ ಕಡೆಯಲಿಕ್ಕೆ ಹಗ್ಗವನ್ನಾಗಿ ಮಾಡಿ ಸಮುದ್ರ ಮಥನವನ್ನು ಮಾಡಲಿಕ್ಕೆ ಹೊರಡ್ತಾರೆ. ಸಮುದ್ರ ಮಥನವನ್ನು ಮಾಡುವಾಗ ಆ ಲಕ್ಷ್ಮಿ ಹೇಗೆ ಉದ್ಭವಿಸಿದಳು, ಆ ಲಕ್ಷ್ಮಿ ಯಾರನ್ನು ವಿವಾಹವಾದಳು, ಆ ಲಕ್ಷ್ಮಿಯ ಮುಂಚೆ ಏನೇನು ವಸ್ತುಗಳು ಬಂದಿತ್ತು, ಅದನ್ನೇ ನಾವು ಇವತ್ತು ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಈಗ ಕೇಳಿ ನೀವು. ಶ್ರೀವರನು ಶಾಶ್ವತನಖಿಳ ವೇದಾವಳಿ ಸಂಸ್ತುತ್ಯನು, ಅಖಿಲ ಗುಣಾವಲಂಬನು, ಅಂಬುಜೋದ್ಭವ ಮುಖ್ಯ ಸುರವಂದ್ಯ, ದೇವದೇವನು ಅಶೇಷ ಧರಣಿ ದೇವ, ಗೋದ್ವಿಜ ರಕ್ಷಣಾರ್ಥ ಕೃತಾವತಾರನು ಮಾಳ್ಕೆ, ಯೋಗಕ್ಷೇಮವನು ನಮಗೆ ಕೃತಾವತಾರನು ನಮಗೆ ಯೋಗಕ್ಷೇಮವನು ಮಾಳ್ಕೆ. ಶ್ರೀ ಗುಣಾಧೀಶ್ವರನು ಸಂನುತ ಯೋಗ ಭೋಗ ಫಲಪ್ರದಾಯಕನು, ಹೀಗೆ ಮಗೆ ಇಷ್ಟಾರ್ಥವನು ನಿರ್ವಿಘ್ನದಾಯಕವ, ಭೋಗಿ ಭೋಗ ವಿಭೂಷಣನು ಸಕಲಾಗಮ ಐಕಸ್ತುತ್ಯ ಗುಣಗಣ ಸಾಗರನು,
ಕಾರುಣ್ಯನಿಧಿ ವಿಘ್ನೇಶನೊಲವಿನಲಿ ಹೀಗೆ ಮಗೆ ಇಷ್ಟಾರ್ಥವನು ನಿರ್ವಿಘ್ನದಾಯಕವ ಅಭಯ ಬರದೆ ಜಪಾಕ್ಷಮಾಲಾ ನಿಭೃತೆ ಪುಸ್ತಕಹಸ್ತೆ ಶಶಿ ಸಂನಿಭೆ ಸರೋರುಹ ಸಂಸ್ಥೆ ಸಕಲ ಸುರಸ್ತುತ್ಯೆ ತ್ರಿಭುವನೇಶ್ವರಿ ಸಾಧು ಸಂನುತ ಶುಭ ಫಲಪ್ರದೇ ಮಾಳ್ಕೆ ವಾಚೋ ವಿಭವವನು ನಮಗೊಲಿದು ಕಾರುಣ್ಯದ ವಾಗ್ದೇವಿ ನಮಗೊಲಿದು ಕಾರುಣ್ಯದಲ್ಲಿ ವಾಚೋ ವಿಭವವನು ಮಾಳ್ಕೆ ಜನಿಸಿದಳು ಜಲಧಿಯಲಿ ತ್ರಿಜಗಜ್ಜನನೀ ಲಕ್ಷ್ಮೀದೇವಿ ತ್ರಿಭುವನ ಜನಕನನು ಕೂಡಿದಳು ಮಾಡಿ ಮಹಾಸ್ವಯಂವರವ ಮಾಡಿ ತ್ರಿಭುವನ ಜನಕನನು ಕೂಡಿದಳು ಲಕ್ಷ್ಮೀ ದೇವಿ ಸಂಸ್ಕೃತದಲ್ಲಿ ಇರುವಂತಹ ಈ ಭಾಗವತ ಮಹಾಪುರಾಣವನ್ನು ಕನ್ನಡಕ್ಕೆ ಮಾಡಿರೋರು ನಿತ್ಯಾತ್ಮ ಶುಕಯೋಗಿ ಎಂಬಂತಹ ಕವಿಗಳು. ಮಹಾಭಾರತವನ್ನು ಕುಮಾರವ್ಯಾಸ ಮತ್ತು ಜೈಮಿನಿ ಭಾರತವನ್ನು ಲಕ್ಷ್ಮೀಶ ಬರೆದ ಹಾಗೆ ಈ ಕಾವ್ಯವನ್ನು ನಿತ್ಯಾತ್ಮ ಶುಕಯೋಗಿಗಳು ಮಾಡಿದ್ದಾರೆ ಕನ್ನಡದಲ್ಲಿ. ಮೊದಲಿಗೆ ಮಹಾವಿಷ್ಣುವನ್ನು ಪ್ರಾರ್ಥಿಸಿ ನಂತರ ಶಾರದೆಯನ್ನು ಬೇಡಿ ವಿಘ್ನೇಶ್ವರನನ್ನು ನಿರ್ವಿಘ್ನವನ್ನು ಮಾಡು ಅಂತ ಕೇಳಿಕೊಂಡು ಕಾವ್ಯದ ಮೊದಲಿಗೆ ಬಂದಿದ್ದೇವೆ. ಕಾವ್ಯದ ಸೂಚನಾ ಪದ್ಯದಲ್ಲಿ 3 ಲೋಕದಗಳಿಗೂ ತಾಯಿಯಾದಂತಹ ಲಕ್ಷ್ಮೀದೇವಿಯು ಸಮುದ್ರ ಮಥನದಲ್ಲಿ ಹುಟ್ಟಿ 3 ಲೋಕಗಳ ಒಡೆಯನಾದ ಶ್ರೀಮನ್ನಾರಾಯಣನನ್ನು ವಿವಾಹವಾಗುತ್ತಾಳೆ ಅನ್ನುವಂಥ ವಿಷಯವಿದೆ ಎನ್ನುವುದು ಸೂಚನಾ ಪದ್ಯದಲ್ಲಿ. ಈ ಸಮುದ್ರ ಮಥನದಲ್ಲಿ ಒಂದು ಕಡೆ ದಾನವರು, ಇನ್ನೊಂದು ಕಡೆ ದೇವತೆಗಳು ಕಡಿತಾ ಇರ್ತಾರೆ. ಮೊದಲಿಗೆ ಆ ಶೇಷನ ಬಾಯಿ ಇರುವಲ್ಲಿ ದೇವತೆಗಳು ಕಡಿದ್ರೆ, ಅಯ್ಯೋ ನಮ್ಗ್ಯಾಕೆ ಬಾಲ ಕೊಡೋದು ನೀವು, ನಾವು ಬಾಯಿಯ ಹತ್ರ ಹಿಡ್ಕೊಳ್ತೇವೆ ಅಂತ ಹೇಳಿ ದೈತ್ಯರು ಗಲಾಟೆ ಮಾಡ್ತಾರೆ. ಸರಿಯಪ್ಪ ಹಾಗೇ ಆಗಲಿ ಅಂತ ಹೇಳಿ ಬಾಲದ ಕಡೆ ದೇವತೆಗಳು, ಮತ್ತೆ ಬಾಯಿಯ ಕಡೆ ಆ ಆದಿಶೇಷನ ಬಾಯಿಯ ಕಡೆ ದೈತ್ಯರು ಕೂಡಿ ಕಡೆಯುವಾಗ ಇವರ ಕಡೆದ ಒಂದು ರಭಸಕ್ಕೆ ಆದಿಶೇಷನ ಬಾಯಿಯಿಂದ ವಿಷಜ್ವಾಲೆಗಳು ಬರುತ್ತೆ. ಇದನ್ನು ತಡಿಲಿಕ್ಕೆ ಆಗೋದಿಲ್ಲ. ಇದನ್ನು ಪರಮಾತ್ಮನೇ ಶಾಂತವನ್ನವಾಗಿ ಮಾಡಿ ಅಲ್ಲೇ ನೆಲೆಸಿರ್ತಾನೆ. ಸಮುದ್ರ ಮಥನವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ನಾವು ಹೇಳ್ತೀವಲ್ಲ ಯಾವಾಗಲೂ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಅದಕ್ಕೆ 108 ವಿಘ್ನಗಳು ಬರುತ್ತೆ ಅಂತ. ನಾವು ಒಂದು ಗುರಿ ತಲುಪಬೇಕಾದ್ರೆ ಕಲ್ಲು ಮುಳ್ಳುಗಳನ್ನು ಮೆಟ್ಟಿ ಹೋಗಿ ನಂತರ ನಮ್ಮ ಗುರಿಯನ್ನು ತಲುಪಬೇಕಾಗುತ್ತದೆ ಅಂತ ಹೇಳಿ, ಹಾಗೆ ಈ ಸಮುದ್ರ ಮಥನದಲ್ಲಿ ಮೊದಲಿಗೆ ವಿಷವೂ ಬರುತ್ತೆ ಸಮುದ್ರದಿಂದ. ಅಯ್ಯೋ ವಿಷ ಬಂತು, ಇದರ ಜ್ವಾಲೆಯನ್ನು ಏನು ಮಾಡುವುದು, ಹೇಗೆ ತಡೆಯುವುದು, ಅಯ್ಯೋ ಯಾರು ಇದನ್ನು ನಿವಾರಿಸುತ್ತಾರೆ ಅಂತ ಯೋಚನೆ ಮಾಡುವಾಗ ಮಹಾವಿಷ್ಣುವಿನ ಆಜ್ಞೆಯ ಮೇರೆಗೆ ಶಿವನು ಅದನ್ನು ಕುಡಿಲಿಕ್ಕೆ ಒಪ್ಪಿಕೊಳ್ತಾನೆ. ತನ್ನ ಸತಿಯಲ್ಲಿ ಕೇಳ್ತಾನೆ. ಪಾರ್ವತಿ ಅಷ್ಟು ಅಂತಾಳೆ. ಆ ಶಿವನು ಹಲವನ್ನು ಕುಡಿತಾನೆ. ಆಮೇಲೆ ಏನಾಗುತ್ತೆ ಅಂತ ನೋಡೋಣ. ಜನಪಚಿತ್ತೈಸು ಅಭವನಾಪೋಷಣವ ಮಾಡಲು ಗರಳವನು ತನಗೆ ಪರಮಾಹ್ಲಾದದಲ್ಲಿ ದೇವಾಸುರ ವ್ರಾತ ಘನಪರಾಕ್ರಮಯುತರು ಕಡೆದರುವ ನದಿಯನು ಬೇಸರದೆ ಸುದೆ ಸಂಜನಿಸದು
ತೆಗೆಯನುತ ತಮ್ಮೊಳಗೊಂದು ಮತವಾಗಿ ವನಧಿಯನು ಕಡೆದರು ತಮ್ಮೊಳಗೊಂದು ಮತವಾಗಿ ಸಮುದ್ರದಲ್ಲಿ ಹುಟ್ಟಿದಂತಹ ಕಾಲಾಗ್ನಿಗೆ ಸಮನಾದ ವಿಷವನ್ನು ಹರಿಯ ಆಜ್ಞೆಯ ಮೇರೆಗೆ ಹರನು ಕುಡಿಯುತ್ತಾನೆ. ಇದರಿಂದ ಭಯಭೀತರಾದ ದೇವಾಸುರರಿಗೆ ನೆಮ್ಮದಿಯುಂಟಾಗಿ ಸಂತೋಷವಾಗುತ್ತೆ. ಇನ್ನೂ ಉಲ್ಲಾಸದಿಂದ, ಸಂಭ್ರಮದಿಂದ, ಸಡಗರದಿಂದ, ಶಕ್ತಿಯಿಂದ ಸಮುದ್ರವನ್ನು ಕಡೆಯಲು ಪ್ರಾರಂಭಿಸುತ್ತಾರೆ. ಬೇಗ ಅಮೃತ ಬರಲಿ ಎಂಬ ಒಂದು ಆತುರದಿಂದ ಅವರಿಗೆ ಆಯಾಸವೆಂಬುದು ಆಗಲಿಲ್ಲ. ಅವರು ಹೇಗೆ ಆ ಸಮುದ್ರವನ್ನು ಕಡಿಯುತ್ತಾರೆ ಅಂತಂದರೆ, ಕಡೆದರ ಬುದಿಯನು ಒಬ್ಬರೊಬ್ಬರನ್ನು ಅಡೆಸಿ ಹತ್ತಿ ಮಹಾಭುಜರು ಕಡೆಯನು ಕೈ ಒಳಲದೋರಂತೆ ಉಗಿದು ಬೊಬ್ಬಿರಿದು ತಡೆದುದೋ ಸಾರೆನುತ ಜಗದೊಡೆಯನು ಅವರನು ನೂಕಿ ನಿಲ್ದರು ತುಡುಕಿ ಹೆಡೆಯನು ಬಾಲವನು ತನ್ನೆರಡು ಕೈಗಳಲ್ಲಿ ದೇವತೆಗಳಿಗೆ ಮತ್ತು ಅಸುರರಿಗೆ ಈಗ ಬಹಳ ಉತ್ಸಾಹ ಬಂದಿದೆ. ಒಬ್ಬರು ಇನ್ನೊಬ್ಬರಿಗೆ ಸ್ಫೂರ್ತಿ ಹೇಳುತ್ತಾ, ಒಬ್ಬರು ಇನ್ನೊಬ್ಬರನ್ನು ನೂಕಿ, ಒಬ್ಬರು ಇನ್ನೊಬ್ಬರಿಗೆ ಬೇಗ ಬೇಗ ಕಡೆ ಎಂದು ಹೇಳುತ್ತಾ ಕಡಿಯುತ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ದೇವದಾನವರ ಶಕ್ತಿಯು ಪರಾಕ್ರಮಕ್ಕೆ ಆ ಮಂದರ ಪರ್ವತವೇ ಮುಳುಗಲಿಕ್ಕೆ ಪ್ರಾರಂಭವಾಗುತ್ತದೆ. ಅಯ್ಯೋ, ಎಲ್ಲರೂ ಹೇಳ್ತಾರೆ, ಅಯ್ಯೋ ಮಂದರ ಪರ್ವತ ಇದು ಮುಳುಗ್ತಾ ಇದೆ, ನಾವು ಹೇಗೆ ಕಡೀಲಿ ಅಂತ ಹೇಳುವಾಗ ಗಾಬರಿಯಾಗಿ ಬೊಬ್ಬೆ ಹಾಕ್ತಾ ಇದ್ದಾರೆ. ಆಗ ಭಕ್ತ ಪರಾಧೀನನಾದ ಭಗವಂತನು ಬಂದು ಹಾವಿನ ಹೆಡೆ ಮತ್ತು ಬಾಲವನ್ನು ಹಿಡಿದುಕೊಂಡು ಮಂದರ ಪರ್ವತವನ್ನು ತಡೆಯುತ್ತಾನೆ. ಆ ಪರಮಾತ್ಮನ ರೂಪ ಹೇಗಿತ್ತು ಅಂತ ಹೇಳಿದರೆ, ನೀಲಮೇಘಶ್ಯಾಮನಾದ ಆ ದೇವನ ದೇಹವು ಹೊಳೆಯುತ್ತಾ ಇತ್ತು. ಕಿವಿಯಲ್ಲಿ ರತ್ನಖಚಿತವಾದ ಕುಂಡಲವನ್ನು ಹಾಕಿಕೊಂಡಿದ್ದಾನೆ. ಕೃಷ್ಣ ಕರ್ಣಾಮೃತ ಅಂತ ಹೇಳುವಲ್ಲಿ ಕಸ್ತೂರಿ ತಿಲಕಂ ಲಲಾಟ ಫಲಕೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೆ ವೇಣುಂ ಕರೆ ಕಂಕಣಂ ಸರ್ವಾಂಗೆ ಹರಿಚಂದನ ಕಲಯಂಚ ಕಂಠೆ ಚ ಮುಕ್ತಾವಲಿ ಗೋಪಸ್ತ್ರೇ ಪರಿವೇಷ್ಟಿತೆ ವಿಜಯತೆ ಗೋಪಾಲ ಚೂಡಾಮಣಿ ಎಂಬ ಹಾಗೆ ಸಕಲ ಆಭರಣಗಳಿಂದ ಅಲಂಕಾರವಾಗಿ ಶೋಭಿಸುತ್ತಿರುವ ಮುದ್ದು ಮುಖದ ಕೃಷ್ಣ ಬಲು ಸುಂದರವಾಗಿ ಕಾಣ್ತಾ ಇದ್ದಾನೆ. ಕೈಕಾಲು ಅಲ್ಲಾಡಿಸುವಾಗ ಅಂಗಾಂಗಗಳಲ್ಲಿ ಇದ್ದಂತಹ ಆಭರಣದ ಶಬ್ದವು ಬಹಳ ಇಂಪಾದ ಸಂಗೀತದ ಹಾಗೆ ಇದೆ. ಇಂತಹ ದೇವನಾದ ಪರಾಯಣನು ತಾನೂ ಪ್ರೀತಿಯಿಂದ ಸಮುದ್ರವನ್ನು ಕಡೆಯಲು ತೊಡಗುತ್ತಾನೆ. ಅಂತಹ ಕೃಷ್ಣನು ಪರಮಾತ್ಮನು ಪೀತಾಂಬರವನ್ನು ಹುಟ್ಟಿದ್ದಾನೆ. ಅದರ ಮೇಲೆ ಮಣಿಖಚಿತವಾದ ಡಾಬು ಒಡ್ಯಾಣವನ್ನು ಬಿಗಿದಿದ್ದಾನೆ. ಎರಡೂ ಮುಂಗೈಗಳು ಹೊಳೆಯುತ್ತಾ ಇದೆ. ದೇಹ ಕಾಂತಿಯಿಂದ ಶೋಭಿಸ್ತಾ ಇದೆ. ಇದನ್ನು ನೋಡಿದಂತಹ ದೇವ ದಾನವರು ಮುನಿಗಳು ಎಲ್ಲ ಅಯ್ಯೋ ಇದೇನು ಮಥನವೋ ಅಲ್ಲ ಬೇರೆ ಏನಾದರೂ ಆಗ್ತಾ ಇದೆಯಾ ಅಂತ ಆಶ್ಚರ್ಯವಾಗುತ್ತದೆ. ಇದು ಸಮುದ್ರ ಮಥನ ಅಲ್ಲ, 3 ಲೋಕಗಳನ್ನು ಸೇರಿ ಕಡೆಯುವಂತಹ ದೃಶ್ಯವೋ ಅಂತ ಹೇಳಿ ಬೆರಗಾಗಿ ನೋಡ್ತಾರೆ. ಇದನ್ನು ನೋಡುವಾಗ ಬಹಳ ಆನಂದವಾಗ್ತದೆ. ಕಣ್ಣುಗಳು ಧನ್ಯತೆಯನ್ನು ಹೊಂದಿದ್ದಾವೆ. ಇದನ್ನು ನೋಡಿದವರಿಗೆ ಮುಪ್ಪು ಮರಣ ಏನೂ ಇಲ್ಲವೇ ಇಲ್ಲ. ಆ ಪರಮಾತ್ಮನ ಕರುಣಾಕಟಾಕ್ಷದಿಂದ ಇದನ್ನು ನೋಡುವ ಪುಣ್ಯ ನಮ್ಮದಾಗಿದೆ. ಶಹಬಾಸ್, ನಿನ್ನ ಅನುಗ್ರಹಕ್ಕೆ ನಾವು ಶರಣಾಗತರಾಗಿದ್ದೇವೆ ಎಂದು ಅಲ್ಲಿ ನೆರೆದ ಋಷಿಗಳು ಮುನಿಗಳು ಸಂತೋಷಭರಿತರಾಗುತ್ತಾರೆ. ಅಷ್ಟು ಹೊತ್ತಿಗೆ ಸಮುದ್ರ ಮಧ್ಯದಿಂದ ಒಂದು ಆಶ್ಚರ್ಯ ಹೊರಬರುತ್ತೆ. ಸಮುದ್ರದ ನಡುವಿನಿಂದ ಒಂದು ಸುಂದರವಾದ ಆಕಳು ಹೊರಬರುತ್ತದೆ. ಇದು ಅಗ್ನಿಹೋತ್ರದ ಅಂದರೆ ಯಜ್ಞ ಯಾಗಾದಿಗಳಿಗೆ ಬೇಕಾದ ಸಾಮಗ್ರಿಗಳನ್ನು ಉತ್ಪನ್ನ ಮಾಡುವ ಆಕಳು ಆಗಿರುತ್ತೆ. ಅದಕ್ಕಾಗಿ ಬ್ರಹ್ಮಲೋಕದವರೆಗೆ ತಲುಪಿಸುವ ಯಜ್ಞ ಯಾಗಾದಿಗಳಿಗಾಗಿ ಉಪಯೋಗಕ್ಕಾಗಿ ಅದನ್ನು ಋಷಿಗಳಿಗೆ ಮುನಿಗಳಿಗೆ ಕೊಡ್ತಾರೆ. ಋಷಿಗಳು ಮುನಿಗಳು ಅದನ್ನು ಸ್ವೀಕರಿಸುತ್ತಾರೆ. ಆ ಕಾಮಧೇನುವಿನ ಕರುವಿನ ನಂದಿನಿ ಇದನ್ನು ವಸಿಷ್ಠರಿಗೆ ದಾನ ಕೊಡಲಾಯಿತು.
ಮತ್ತೆ ಕಾಮಧೇನುವನ್ನು ಹೋಮ ಹವನ ಮಾಡುವ ಋಷಿಗಳು ತೆಗೆದುಕೊಂಡು ಹೋದರೆ ಮತ್ತೆ ಮತನ ಪ್ರಾರಂಭವಾಗುತ್ತೆ. ಆಗ ಉಚ್ಚೈಶ್ರವಸ್ಸು ಎಂಬ ಕುದುರೆ ಬಂತು. ಆ ಕುದುರೆಯನ್ನು ದೇವೇಂದ್ರನು ತೆಗೆದುಕೊಳ್ಳುತ್ತಾನೆ, ಬಲೀಂದ್ರನು ತೆಗೆದುಕೊಳ್ಳುತ್ತಾನೆ. ಮತ್ತೆ ಆಮೇಲೆ ಮತ್ತೆ ಕಡೆದಾಗ 4 ದಂತಗಳುಳ್ಳ ಐರಾವತ ಉದ್ಭವವಾಗುತ್ತೆ. ಕೈಲಾಸ ಪರ್ವತಕ್ಕೆ ಸಮನಾದಂತಹ ಗಜವನ್ನು ದೇವೇಂದ್ರನ ಪಾಲಾಗುತ್ತೆ. ಮತ್ತೆ ಪಾರಿಜಾತ, ಇದರಿಂದ ಸ್ವರ್ಗಲೋಕದ ಶೋಭೆ ಹೆಚ್ಚುತ್ತದೆ. ಈ ಕಲ್ಪವೃಕ್ಷವು ಬೇಡಿದ ಇಷ್ಟಾರ್ಥಗಳನ್ನು ಈಡೇರಿಸುವಂತಹುದು. ಮುಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಪಟ್ಟದರಾಶಿ ರುಕ್ಮಿಣಿಯ ಪಾತಿವೃತ್ಯದ ಪ್ರಭಾವಕ್ಕೆ ಈ ಸುಂದರವಾದಂತಹ ಪಾರಿಜಾತದ ವೃಕ್ಷದ ಪಾರಿಜಾತವು ಕಾರಣವಾಗುತ್ತದೆ. ಸುಂದರವಾದ 6,000 ಅಪ್ಸರ ಸ್ತ್ರೀಯರು ಸಮುದ್ರ ಮಧ್ಯದಿಂದ ಬರುತ್ತಾರೆ. ಕ್ಷೀರ ಸಮುದ್ರ ಮಥನದಿಂದ ಹುಟ್ಟಿದ ಸ್ತ್ರೀಯರಾದುದರಿಂದ ಇವರನ್ನು ಅಪ್ಸರೆಯರು ಎಂಬ ಹೆಸರು ಬಂತು. ಮುಂದೆ 6,000 ಅಪ್ಸರೆಯರು ಓ ಸಾರಹೇ ಅಮರಾವತಿಗೆ ಸಂಸಾರ ಫಲಭೂತೆಯರನು ಈ ಕಾಮುಕ ಜನಾವಳಿಯ ಭೂರಿಯಾಗ್ನಿಕರ ಒಡಲದಡನೆಗೆ ಆರುಗತಿ ತೆಗೆಯನಲು ನಡೆದರು ನಾರಿಯರು ನಯನ ತ್ರಿತಯನ ಓಲಗಕ್ಕೆ ನಲವಿನಲಿ. ಈ 6,000 ಸುರ ಸುಂದರಿಯಾದ ಅಪ್ಸರೆಯರನ್ನು ನೋಡಿದ ಕೂಡಲೇ ಸಮುದ್ರ ಮಥನದ ಕಾರ್ಯ ಅಲ್ಲಿಯೇ ಸ್ಥಗಿತಗೊಂಡಿದೆ. ಅವರನ್ನು ನೋಡುವುದರಲ್ಲಿಯೇ ದೇವದಾನವರು ಮುಳುಗಿದ್ದಾರೆ. ದೇವದಾನವರು ಮಾತ್ರಲ್ಲದೆ ಋಷಿಗಳ ಚಿತ್ತವು ಚಂಚಲವಾಗುತ್ತದೆ. ಇದರಿಂದ ಮುಂದೆ ಲೋಕೋದ್ಧಾರದ ಕೆಲಸವು ನಿಲ್ಲುವುದೆಂದು ಆ ಅಸುರ ಸ್ತ್ರೀಯರನ್ನೆಲ್ಲ ಸ್ವರ್ಗಕ್ಕೆ ಕಳಿಸುತ್ತಾರೆ. ಅವರದೇ ಇಂದ್ರನ ಓಲಗದಲ್ಲಿ ನಾಟ್ಯ ಗಾನ ಮಾಡಿ ದೇವತೆಗಳ ಮನಸ್ಸನ್ನು ತೃಪ್ತಿಪಡಿಸುತ್ತಾರೆ. ಇವರಿಗೆ ಮದುವೆ ಇಲ್ಲ. ಆಗಾಗ ದೇವೇಂದ್ರನ ಆದೇಶದ ಮೇರೆಗೆ ಭೂಮಿಯಲ್ಲಿ ತಪಸ್ಸು ಮಾಡುವವರನ್ನು ಕೆಡಿಸಲು ಭೂಲೋಕಕ್ಕೆ ಬರುತ್ತಾರೆ. ಇವರಲ್ಲಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಮುಖ್ಯರು. ಮತ್ತೆ ಉತ್ಸಾಹದಿಂದ ಸಮುದ್ರ ಮಥನವು ಮುಂದುವರಿಯುತ್ತದೆ. ಆಗ ಸಮುದ್ರ ಮಧ್ಯದಿಂದ ಚಂದ್ರನ ಉದಯವಾಗುತ್ತದೆ. ಇವನನ್ನು ಕೈಲಾಸವಾಸಿಯಾದ ಶಿವನು ತನ್ನ ಜಟೆಯಲ್ಲಿ ಧರಿಸುತ್ತಾನೆ. ಆಗ ದೇವದಾನವರು ಶಿವನಿಗೆ ಉಘೇ ಉಘೇ ಎಂದು ಜಯಕಾರ ಮಾಡುತ್ತಾರೆ. ಮತ್ತೆ ಮತಿಸುವಾಗ ಈ ಕಥೆಯ ನಾಯಕಿಯಾದ ಲಕ್ಷ್ಮಿಯ ಉದಯಿಸುತ್ತಾಳೆ. ಇವಳೇ ಮುಂದೆ ನಮ್ಮ ಶ್ರೀಮನ್ನಾರಾಯಣನ ಪ್ರಿಯೆ ಎನಿಸುತ್ತಾಳೆ. ಇಂತಹ ಉಪವಿಮೆ ಇಲ್ಲದ ಲಕ್ಷ್ಮಿಯು ಹುಟ್ಟುತ್ತಾಳೆ. ಆ ಲಕ್ಷ್ಮಿಯು ಹೇಗಿದ್ದಾಳೆ ನೋಡೋಣವೇ? ಮಘಮಘಿಪ ಮಲ್ಲಿಗೆಯ ಹೊಸ ಮೊಗ್ಗೆಗಳ ಮರಿದುಂಬಿಗಳ ಸಿರಿಮಡಿಯ ಅಗಣಿತ ಅಮಳ ರತ್ನ ಕುಂಡಲ ಬಾಳದೀಧಿತಿಯ ಮೊಗದ ಕಾಂತಿಯ ಹೊಳೆವ ಹೊನ್ನೋಲೆಗಳ ಕದಪಿನ ವಿಮಳ ಕಾಂತಿಯ ದೃಗುಯುಗಳದ ಆಯತಿಕೆಯಲ್ಲಿ ರಂಜಿಸಿದಳು ಬುಧಿಭವೇ. ಲಕ್ಷ್ಮಿಯು ಸಮುದ್ರದಿಂದ ಮಧ್ಯ ಬರುವಾಗ ಹೇಗಿದ್ದಳು? ಅವಳ ರೂಪಕಾಂತಿ ಹೇಗಿತ್ತು? ಸುಂದರವಾದ ಮುಡಿಯನ್ನು ಹಾಕಿಕೊಂಡಿದ್ದಂತೆ. ಆ ಮುಡಿಗೆ ಮಲ್ಲಿಗೆ ಸುವಾಸನೆ ಭರಿತವಾದಂಥ ಮಲ್ಲಿಗೆಯ ಪುಷ್ಪಗಳನ್ನು ಮುಡಿದಿದ್ದಾಳೆ. ಆ ಮಲ್ಲಿಗೆಯ ಪರಿಮಳಕ್ಕಾಗಿ ದುಂಬಿಗಳು ಅವಳ ಮುಡಿಯನ್ನು ಮುತ್ತುತ್ತಾ ಇದ್ದಾವಂತೆ. ಮುತ್ತು ರತ್ನಗಳಿಂದ ಕೂಡಿದ ಚಿನ್ನದ ಕಿರೀಟ ಧರಿಸಿದ್ದಾಳೆ ಲಕ್ಷ್ಮಿ. ಕಿವಿಗಳಿಗೆ ಚಿನ್ನದ ಓಲೆಯ ಕಾಂತಿಯಿಂದ ಮುಖ ಫಳ ಫಳ ಹೊಳಿತಾ ಇರುತ್ತೆ. ಕಮಲದಂತಹ ಕಣ್ಣುಗಳಿಂದ ಬೆಳಕು ಹೊರಗೆ ಚೆಲ್ಲುವ ಹಾಗೆ ಇದೆ. ಇಂತಹ ಲಕ್ಷ್ಮಿಯು ಸಮುದ್ರ ಮಧ್ಯದಿಂದ ಬರುವುದನ್ನು ನೋಡಿದ ಎಲ್ಲರ ಮನಸ್ಸಿಗೂ ಸಂತೋಷವಾಗುತ್ತೆ. ಆಗ ದೇವದಾನವರ ಅವಸ್ಥೆಯನ್ನು ನೋಡಬೇಕು ನೀವು. ಸುಂದರ ರೂಪಿನ ಮನೋರಮೆಯಾದ ಹೊಳಪಿನ ಲಕ್ಷ್ಮಿ ಸಮುದ್ರ ಮಧ್ಯದಿಂದ ಬರುವುದನ್ನು ನೋಡಿದ ಆ ದೇವದಾನವರು ಸಮುದ್ರದ ಮಥನದ ಕೆಲಸವನ್ನೇ ಬಿಟ್ಟು ಬಿಡ್ತಾರೆ. ಅದನ್ನು ಮರೆತು ಬಿಡ್ತಾರಂತೆ. ಕಡೆಯುವ ಕೆಲಸವನ್ನು ಬಿಡಿ, ತರುಣಿಯನ್ನ ಕೈಯನ್ನು ಹಿಡೀರಿ ಅಂತ ಹೇಳಿ ಎಲ್ಲರೂ ಒಂದುಗೂಡುತ್ತಾರಂತೆ. ಆಗ ಆ ಲಕ್ಷ್ಮೀದೇವಿಯನ್ನು ದಡಕ್ಕೆ ತರಲು
ಕೆಲವರು ಅವರವರಲ್ಲೇ ಪೈಪೋಟಿ ಮಾಡ್ತಾರಂತೆ. ನಾನು ಅವಳ ಕೈಯನ್ನು ಹಿಡಿದುಕೊಂಡು ಹೀಗೆ ಬರ್ತೇನೆ, ಸಮುದ್ರ ಮಧ್ಯದಿಂದ ಕರೆತರ್ತೇನೆ ಅಂತ ಪೈಪೋಟಿ ಪ್ರಾರಂಭವಾದಾಗ ಪರಮಾತ್ಮನಾದ ಗೋವಿಂದನು ಕೂಡಲೇ ಹೋಗಿ ತನ್ನ ಶಲ್ಯವನ್ನು ಹಾಸಿ ಅವಳ ಕೈಯನ್ನು ಹಿಡಿದು ನಿಧಾನವಾಗಿ ಸಮುದ್ರ ಮಧ್ಯದಿಂದ ದಡಕ್ಕೆ ಕರೆತರ್ತಾನೆ. ದೇವತೆಗಳೂ ಕೈ ಮುಗಿಯುತ್ತಾರೆ. ಆಗ ದೇವತೆಗಳಿಗೂ ರಾಕ್ಷಸರಿಗೂ ಪೈಪೋಟಿ ಶುರುವಾಗುತ್ತೆ. ಏನೋ ಇಂತಹ ಸುಂದರವಾದ ಲಕ್ಷ್ಮಿ ಯಾರಿಗೆ ಸೇರಬೇಕು, ನನಗೆ ಸೇರಬೇಕು ಅಂತ ಗಲಾಟೆ ಮಾಡ್ತಾರಂತೆ. ಎನಗೆ ತನಗೆ ಆ ಮುನ್ನ ತಾ ಮುನ್ನೆನುತ ಕವಿದುದು ದೇವದಾನವ ಜನ ಸರೋರುಹ ಭವೆಯ ರೂಪೋದಾರ ಯೌವನದ ಘನವಯೋ ವರ್ಣಾವಯವ ಸಂಜನಿತ ಶೋಭೆಯ ನೀಕ್ಷಿಸುತ್ತಾ ತನಗೆ ಕಾಮನ ಕೋಲು ಮರುಮೊನೆಗೊಂಡು ಮೋಹರಿಸಿ ಶ್ರೀಮನ್ನಾರಾಯಣನು ಲಕ್ಷ್ಮಿಯನ್ನು ಸಮುದ್ರ ಮಧ್ಯದಿಂದ ಕರೆತಂದಿದ್ದೇ ತಡ. ಆ ರೂಪರಾಶಿಯನ್ನು ನೋಡಿದ ದೇವದಾನವರಿಗೆ ಜಗಳ ಪ್ರಾರಂಭವಾಗುತ್ತದೆ. ನನಗೆ ಸೇರಬೇಕು, ನಾನು ಮೊದಲು ಆಕೆಯನ್ನು ನೋಡಬೇಕು, ಅವಳು ನಮ್ಮನ್ನೇ ನೋಡಬೇಕು ಅಂತ ಹೇಳಿ ತಮಗೆ ಗುದ್ದಾಡಿಕೊಳ್ತಾರೆ. ಆ ದೇವಿಯ ರೂಪ ಯೌವನ ಆಕೃತಿಯನ್ನು ನೋಡಿ ಅಷ್ಟೊಂದು ಆಕರ್ಷಣೆ ಮಾಡಿದೆ ಅವರನ್ನು. ಮನ್ಮಥನ ಬಾಣ ಅವರನ್ನೆಲ್ಲ ಅವನ ಎಡೆಗೆ ಆ ಲಕ್ಷ್ಮಿಯಿಂದ ಅವರ ಹತ್ತಿರ ಕರ್ಕೊಂಡು ಬಂದಿದೆ. ಆಗ ಪರಮಾತ್ಮ ಹೇಳ್ತಾನೆ, ಏನಿದು ನೀವು ಬಂದಂಥ ಕೆಲಸ ಯಾವುದು, ಈಗ ಮಾಡ್ತಾ ಇದ್ದೀರಿ ಏನು ಅಂತ ಹೇಳಿ ಕೋಪ ಬರುತ್ತೆ ಪರಮಾತ್ಮನಿಗೆ. ದೇವದಾನವರನ್ನು ಕುರಿತು ಹೀಗೆ ಹೇಳ್ತಾನೆ, ಏನು ನಾಚಿಕೆ ಇಲ್ಲದವರೇ, ಯಾಕೆ ಹೀಗೆ ನನಗೆ ಅಂತ ಹೊಯ್ದಾಡ್ಸ್ಕೊಳ್ತೀರಿ? ಸುಮ್ಮನೆ ಕಳವಳ ಪಡಬೇಡಿ. ಅವಳಿಗೆ ಯಾರ ಮೇಲೆ ಮನಸ್ಸಾಗುತ್ತದೆಯೋ ಅವರನ್ನು ಅವಳು ಮದುವೆಯಾಗಲಿ. ಇದಕ್ಕೆ ನಾವು ಸ್ವಯಂವರ ಅಂತ ಹೇಳ್ತೇವೆ. ಹೆಣ್ಣಿಗೆ ಇಷ್ಟ ಬಂದವರನ್ನು ಅವರು ಮದುವೆ ಆಗುವುದಕ್ಕೆ ಸ್ವಯಂವರ ಅಂತ ಹೇಳ್ತೇವೆ. ಸುಮ್ಮನೆ ಯಾಕೆ ಆಸೆ ಬೀಳುತ್ತೀರಿ? ವೃಥಾ ಆಯಾಸ ಪಡ್ತಾ ಇದ್ದೀರಲ್ಲ. ಅವಳಿಗಾಗಿ ಮೋಹ ಪಡಬೇಡಿ. ಅವಳು ಯಾರನ್ನು ಮೋಹಿಸ್ತಾಳೋ ಅವರಿಗೆ ಮಾಲೆ ಹಾಕಲಿ, ಸ್ವಯಂವರವನ್ನು ಏರ್ಪಡಿಸಿ ಎಂದು ಎಲ್ಲರಿಗೂ ಆಜ್ಞೆ ಮಾಡ್ತಾರೆ. ಅದನ್ನು ಕೇಳಿದಂಥ ಎಲ್ಲರೂ ಸರಿಯಪ್ಪ, ನೀನು ಹೇಳುವುದರಲ್ಲೂ ಸತ್ಯ ಇದೆ ಅಂತ ಒಪ್ಪಿಕೊಳ್ತಾರೆ. ನಿರುತವದು ತಪ್ಪಲ್ಲ, ಪರಮೇಶ್ವರನ ಮಾತೆಲ್ದೆನುತ ತಂದರು ಪರಮ ಮಾನಿನಿಗೆ ಅಭಿಷೇಕಾನೀಕ ವಸ್ತುಗಳ ಸುರನದಿ ಮುಖ್ಯೋಪಗಾದೇವ್ಯರು ನಿಜಾಕೃತಿ ಬಿಡಿದು ಚಾಮೀಕರ ಕಳಶ ನಿಕರದಲ್ಲಿ ತಂದರು. ವಾರಿಗಳನ್ನೊಲಿದು ಸುರನದಿ ಮುಖ್ಯೋಪಗಾದೆಯ ಅಭಿಷೇಕಾನೀಕ ವಸ್ತುಗಳ ತಂದರು. ಮಹಾದೇವನು ಇವರಿಗೆಲ್ಲ ಒಂದು ಸಂಜ್ಞೆ ಮಾಡಿ ಇದ್ದ ವಿಷಯವನ್ನು ಹೇಳಿದಾಗ ಎಲ್ಲರೂ ಅವನ ಮಾತನ್ನು ಕೇಳಿ ಸರಿ ಶಿವ ಹೇಳೋದು ಸರಿಯಾಗಿದೆ ಅಂತ ಎಲ್ಲರೂ ಒಪ್ಪಿಕೊಳ್ತಾರೆ. ಅಷ್ಟು ಹೊತ್ತಿಗೆ ಆ ದೇವಿಗೆ ಲಕ್ಷ್ಮಿಗೆ ಅಭಿಷೇಕ ಮಾಡಲಿಕ್ಕೆ ಅನೇಕ ಸುಗಂಧ ವಸ್ತುಗಳನ್ನು ತರ್ತಾರೆ. ಎಲ್ಲ ಪ್ರಮುಖ ದೇವಿಯರು ಸೇರಿ ಅಭಿಷೇಕಕ್ಕೆ ಚಿನ್ನದ ಕಲಶದಲ್ಲಿ ಪವಿತ್ರವಾದಂಥ ನೀರನ್ನು ತರ್ತಾರೆ. ಮತ್ತೆ ತನ್ನಿಂದಲೇ ಹುಟ್ಟಿದ ತನ್ನ ಮಗಳಿಗೆ ಸಮನಾದ ಲಕ್ಷ್ಮಿಗೆ ಸಮುದ್ರ ದೇವನು ಏನು ಕೊಡ್ತಾನೆ? ಎಲ್ಲ ದೇವರು ಒಂದೊಂದು ವಸ್ತುಗಳನ್ನು ಕೊಟ್ಟು ಲಕ್ಷ್ಮಿಯನ್ನು ಅಲಂಕಾರ ಮಾಡ್ತಾರೆ. ಅದು ಹೇಗಿತ್ತು ನೋಡೋಣ. ಇತ್ತನ ಜಲನಿಧಿ ನಿಜಾತ್ಮಜಗೆ ಉತ್ತಮಾಂಬರವೆರಡನು ಇಂದ್ರನು ಹೊತ್ತು ತಂದಿರಿಸಿದನು. ಪೀಠವನು ಆ ಮಹಾಸತಿಗೆ ಉತ್ತಮೋತ್ತಮ ಭೂಷಣವನೊಲಿದಿತ್ತನು. ಅಂದು ಆ ವಿಶ್ವಕರ್ಮನು ಮತ್ತೆ ವರುಣನು
ವೈಜಯಂತಿಯ ಮಾಲೆಯನು ಕೊಡಲು ತನ್ನಿಂದಲೇ ಹುಟ್ಟಿದ ತನ್ನ ಮಗಳಾದ ಲಕ್ಷ್ಮಿಗೆ ಸಮುದ್ರದೇವನು ಒಳ್ಳೆಯ ಶ್ರೇಷ್ಠವಾದಂತಹ ಪಟ್ಟೆ ಪೀತಾಂಬರವನ್ನು ಕೊಡ್ತಾನೆ. ಸ್ವರ್ಗ ಲೋಕದ ಅಧಿಪತಿಯಾದ ದೇವೇಂದ್ರನು ದೇವಿಗೆ ಕುಳಿತುಕೊಳ್ಳಲು ಉತ್ತಮವಾದ ಆಸನವನ್ನು ತಂದಿರಿಸುತ್ತಾನೆ. ವರುಣ ದೇವನು ವೈಜಯಂತಿ ಮಾಲೆಯನ್ನು ಕೊಡ್ತಾನೆ. ವಿಶ್ವಕರ್ಮನು ಉತ್ತಮವಾದ ಒಡವೆಗಳನ್ನು ಕೊಡ್ತಾನೆ. ಇಷ್ಟೇ ಅಲ್ಲ, ದೇವಿಯರೂ ಲಕ್ಷ್ಮಿಯನ್ನು ಶೃಂಗರಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ, ಶ್ರೇಷ್ಠವಾದ ಮಣಿಗಳಿಂದ ಮಾಡಿದ ಹಾರವನ್ನು ಸರಸ್ವತಿ ಕೊಡುತ್ತಾಳೆ. ತಾನೇನು ಕಡಿಮೆ ಇಲ್ಲ ಅಂತ ಹೇಳಿ ಶಾರದೆ ಪತಿ ಬ್ರಹ್ಮನು 2 ಶ್ರೇಷ್ಠವಾದಂತಹ ಕಮಲಗಳನ್ನು ಕೊಡುತ್ತಾಳೆ. ಇನ್ನು ನಾಗಲೋಕಕ್ಕೆ ಅಧಿಪತಿಯಾದ ನಾಗದೇವತೆಗಳು ಉತ್ತಮವಾದ ಕುಂಡಲಗಳನ್ನು ಕೊಡ್ತಾರೆ. ಗೌರಿ ದೇವಿಯು ರತ್ನಖಚಿತವಾದ ಉಂಗುರವನ್ನು ಕೊಡುತ್ತಾಳೆ. ಶಿವನು ಕೈಗಳಿಗೆ ಕಂಕಣವನ್ನು ಕೊಡುತ್ತಾನೆ. ಹೀಗೆ ಸಿಂಹರಿಸಿದ ಲಕ್ಷ್ಮೀ ದೇವಿಯು ಬಹಳ ಸುಂದರವಾಗಿ ಕಾಣ್ತಾ ಇದ್ದಾಳೆ. ದರೆವ ಭೂಮಿಯಲ್ಲಿರುವ ಎಲ್ಲ ಮೂಲಿಕೆಗಳನ್ನು ಭೂದೇವಿ ತರ್ತಾಳೆ. ಪಂಚಗವ್ಯವನ್ನು ಮಾಡಿ ಶ್ರೀ ಲಕ್ಷ್ಮಿಗೆ ಅಭಿಷೇಕವನ್ನು ಮಾಡ್ತಾರೆ. ಎಲ್ಲರೂ ಋಷಿಗಳು ಮುನಿಗಳು ಅದಕ್ಕೆ ಬೇಕಾದಂತಹ ಮಂತ್ರಗಳನ್ನು ಪಠಿಸ್ತಾರೆ. ಋತುರಾಜನಾದಂತಹ ವಸಂತನು ಬರುತ್ತಾನೆ. ಬ್ರಹ್ಮನು ಅಭಿಷೇಕ ಮಾಡ್ತಾನೆ. 8 ದಿಕ್ಕಿನಲ್ಲಿ 8 ದಿಗ್ಗಜಗಳು ತಮ್ಮ 8 ಸೊಂಡಿಲುಗಳಿಂದ 8 ಸುವರ್ಣ ಕಲಶಗಳಲ್ಲಿ ಶೋಭಾಯಮಾನವಾಗಿರಲು ಸಂಭ್ರಮದಿಂದ ಅಷ್ಟಗುಣಗಳಿಂದ ವಿಜೃಂಭಿಸುತ್ತಿರುವ ಲಕ್ಷ್ಮಿಗೆ ಶುಭ ಮುಹೂರ್ತದಲ್ಲಿ ಅಭಿಷೇಕವನ್ನು ಮಾಡ್ತಾರೆ. ಲಕ್ಷ್ಮೀ ದೇವಿಯು ಶುಭ ಅಭಿಷೇಕವನ್ನು ನೋಡಿ ದೇವತೆಗಳೆಲ್ಲರಿಗೂ ಸಂತೋಷವಾಗಿದೆ. ಆಕಾಶದಲ್ಲಿ ಎಲ್ಲರೂ ಸಂತೋಷದಿಂದ ಹಾಡ್ತಾರೆ, ಕುಣಿತಾರೆ. ವಾದ್ಯ, ಗಂಟೆ, ನಗಾರಿಗಳ ಶಬ್ದವು ಭೂಮಿ ಆಕಾಶದಲ್ಲೆಲ್ಲ ತುಂಬುತ್ತದೆ. ಇದರ ಜೊತೆ ಋಷಿಗಳ ವೇದಮಂತ್ರದ ಶಬ್ದವೂ ಮುಗಿಲು ಮುಟ್ತದೆ. ಸಂದುದು ಇಂತಭಿಷೇಕದ ಉತ್ಸವವು ಇಂದಿರಿಗೆ ತ್ರೈಲೋಕ್ಯದ ಉದುಭವ ಮಂದಿರಗೆ ಸನ್ನುತ ಮನೋರಥ ಪೂರ್ಣ ಬಂಧುರೆಗೆ ಚಂದನ ಅಗರು ವಸನಭೂಷಣ ವೃಂದ ಬೆಸೆಯಲು ಬಹಳ ವೈಭವದಿಂದ ಅಲಂಕೃತೆಯಾದಳು. ಅಮರಾಸುರರು ಉಘೇಯನಲು ಅಮರಾಸುರರು ಉಘೇಯನಲು ಬಹಳ ವೈಭವದಿಂದ ಅಲಂಕೃತೆಯಾದಳು. ಋಷಿಗಳು, ದೇವಕನ್ನಿಕೆಯರು, ದೇವತೆಗಳು ಸೇರಿ ವಿವಿಧ ಮೂಲಿಕೆಗಳಿಂದಲೂ ಬೇರೆ ಬೇರೆ ಪುಣ್ಯ ನದಿಗಳಿಂದ ತಂದ ತೀರ್ಥಗಳಿಂದಲೂ ಮನೋಹರವಾದ ಶ್ರೇಷ್ಠಳಾದ ಮತ್ತು 3 ಲೋಕದ ಒಡೆಯನ ರಾಣಿಯಾಗುವ ಲಕ್ಷ್ಮಿಗೆ ಪುಣ್ಯ ಸ್ನಾನ ಮಾಡಿಸಿ ಸುಗಂಧ ಲೇಪನ ವಿಧ ವಿಧವಾದ ಉಡುಗೆ ತೊಡುಗೆಗಳನ್ನು ತೊಡಿಸಿ ಶ್ರೇಷ್ಠವಾದ ಆಭರಣಗಳಿಂದ ಅಲಂಕಾರವನ್ನು ಮಾಡಿ ಮದುಮಗಳನ್ನಾಗಿ ಮಾಡ್ತಾರೆ. ಸುಳಿಗುರುಳ ಹಣೆಯಲ್ಲಿ ಗುಂಗುರಾಗಿ ಕೂದಲು ಇಳಿದು ಬಿದ್ದಿದೆ. ತಲೆಯಲ್ಲಿ ರತ್ನಖಚಿತವಾದ ಕಿರೀಟವು ಶ್ರೇಷ್ಠವಾದ ಮಣಿಗಳಿಂದ ಮಾಡಿದ ಕರ್ಣಕುಂಡಲವನ್ನು ಹಾಕಿದ್ದಾಳೆ. ಇದರ ಹೊಳಪಿನಿಂದ ಲಕ್ಷ್ಮಿ ಜಗ ಮಗನೇ ಹೊಳಿತಾ ಇದ್ದಾಳೆ. ಅವಳ ಕೆನ್ನೆಗಳು ಕುಂಡಲದ ಕಾಂತಿಯಿಂದ ಹೊಳೆಯುತ್ತಾ ಇದೆ. ತುಟಿಯಲ್ಲಿ ಮಂದಹಾಸ ಮಿನುಗ್ತಾ ಇದೆ. ಕೆಂಪಾದ ತುಟಿ, ಒಳ್ಳೆಯ ದಾಳಿಂಬದ ಬೀಜಗಳಂತಿರುವ ಹಲ್ಲುಗಳ ಸಾಲುಗಳು. ಮನೋಹರಿಯಾದ ಲಾವಣ್ಯಮಯರಾದ ಲಕ್ಷ್ಮಿ ಎಲ್ಲರ ಮನಸ್ಸನ್ನು ರಂಜಿಸ್ತಾ ಇದ್ದಾಳೆ. ಕಣ್ಣು ಕಾಂತಿಯುಕ್ತವಾಗಿದೆ. ಮಂಗಳವಾದ ನೋಟ ಬೀರ್ತಾಳೆ. ಅವಳ ಎಲ್ಲ ಅಂಗಾಂಗಗಳಿಗೂ ಶೋಭಾಯಮಾನವಾಗಿರುತ್ತದೆ. ಮೆಲುದಳದ ಕೆಂದಳದ ಕಾಂತಿಯ ಹೊಳೆವ ಮಣಿ ಮುದ್ರಿಕೆಯ ಮನುಮಥನ ಅಲಗಿನಂದದ ಸಿಳ್ಳುಗುರ ಕೇಯೂರ ಕಂಕಣದ ಲಲಿತವದನ ಪೃಥುಜ ಘನಮಂಡಲದ ಮಣಿಮೇಖಲೆಯ ತೊಡೆಗಳ ಚಲುವಿಕೆಯ
ಲಕ್ಷ್ಮಿಯಲಿ ರಂಜಿಸಿದಳು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ರಂಜಿಸಿದಳು. ಬರೀ ಒಂದು ಸುಂದರವಾದ ವಿಗ್ರಹ, ಏನೂ ನಿರಾಭರಣವಾದ ವಿಗ್ರಹವನ್ನು ನೋಡಿ ನಾವು ಕಲ್ಪನೆ ಮಾಡಿ ಒಂದೊಂದು ಅಲಂಕಾರ ಮಾಡಿದರೆ ಯಾವ ಥರ ಇರಬಹುದು ಅನ್ನುವಂಥ ಒಂದು ಕಲ್ಪನೆಯಿಂದ ನಾವು ಲಕ್ಷ್ಮಿಯನ್ನು ಕಲ್ಪಿಸಿಕೊಂಡ್ರೆ ಲಕ್ಷ್ಮೀ ದೇವಿಯ ಒಂದೊಂದು ಅಂಗಗಳಲ್ಲೂ ಒಡವೆಗಳು ಶೋಭಾಯಮಾನವಾಗ್ತಾ ಇದೆ. ಒಡವೆಗಳಿಗೆ ಶೋಭೆ ಬರುವುದು ಅಂತ ಹೇಳ್ತಾರೆ. ಯಾಕಂದರೆ ಲಕ್ಷ್ಮಿಯ ಮೈ ಸೋಂಕಿದ ಒಡವೆಗಳು ನಾವು ಪಾವನವಾದವು, ಇವಳನ್ನು ಸೋಂಕಿದ ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ಅಂದ್ಕೊಳ್ಳುತ್ತಂತೆ. ಉಂಗುಷ್ಟದಿಂದ ನೆತ್ತಿಯವರೆಗೂ ಯಾವ ಯಾವ ಅಂಗಕ್ಕೆ ಯಾವ ಯಾವ ಒಡವೆಗಳು ಸೂಕ್ತವೋ ಆ ಒಡವೆಗಳಿಂದ ಅಲಂಕೃತಳಾಗಿದ್ದಾಳೆ ಲಕ್ಷ್ಮಿ. ನೆತ್ತಿಯಲ್ಲಿ ಬೈತಲೆ ಬೊಟ್ಟು, ಮೂಗಿನಲ್ಲಿ ನತ್ತು, ಕಿವಿಗಳಲ್ಲಿ ಕುಂಡಲಗಳು, ಬುಗುಡಿ, ಲೋಲಾಕು, ಕೊರಳಲ್ಲಿ ಹಾರಗಳು, ತೋಳಲ್ಲಿ ತೋಳುಬಂದಿ, ಕೈಯಲ್ಲಿ ಬಳೆಗಳು, ಬೆರಳಲ್ಲಿ ಉಂಗುರ, ಸೊಂಟದಲ್ಲಿ ಡಾಬು, ನಡುವಿನಲ್ಲಿ ನೇವಳ, ಕಾಲಲ್ಲಿ ಗೆಜ್ಜೆ, ಕಾಲಿನ ಬೆರಳಲ್ಲಿ ಕಾಲುಂಗುರ, ಪಿಳ್ಳೆ ಮೊದಲಾದ ಆಭರಣಗಳಿಂದಲೂ ಮೊದಲೇ ಚಂದದ ಲಕ್ಷ್ಮಿ ಇನ್ನೂ ಅಂದವಾಗಿ ರಂಜಿಸ್ತಾ ಇದ್ದಾಳೆ. ಅವಳ ನೋಟವೂ ಚಂದ, ಅವಳ ನಡಿಗೆಯೂ ಚಂದ, ಅವಳ ಮಾತೂ ಚೆನ್ನ, ಅವಳ ಮೌನವೂ ಚೆನ್ನ. ಇಂತಹ ಲಕ್ಷ್ಮಿ ದೇವ ದಾನವರ ಮಧ್ಯದಲ್ಲಿ ಮಿಂಚುತ್ತಾ ಇದ್ದಾಳೆ. ಆಗ ಬ್ರಹ್ಮನು ಹೀಗೆ ಹೇಳ್ತಾನೆ, ಇಷ್ಟು ವೈಭವದಿಂದ ಕಳೆಯಾಗಿರುವ ಲಕ್ಷ್ಮಿಯನ್ನು ಎಲ್ಲರೂ ಬೆರಗಾಗಿ ನೋಡುತ್ತಿರುವಾಗ ಸಾಕು ಸಾಕು, ಇವಳು ಇನ್ನೂ ಅವಳ ಪತಿಯನ್ನು ಆರಿಸಿಕೊಳ್ಳಲಿ. ಎಲ್ಲರೂ ಯಾಕೆ ಹಾಗೆ ನುಗ್ಗಿ ಅವಳ ಮೇಲೆ ಬೀಳುತ್ತೀರಿ? ಅವಳನ್ನು ಒಂದು ಕಡೆ ಕೂರಿಸಿ ನೀವೆಲ್ಲರೂ ಸಾಲಾಗಿ ಒಬ್ಬೊಬ್ಬರಾಗಿ ಶಿವನ ಸಮೇತ ಅವಳ ಎಡ ಬಲದಲ್ಲಿ ಸಾಲಾಗಿ ನಿಲ್ಲಿ ಎಂದು ಹೇಳುತ್ತಾರೆ. ಹೀಗೆ ಹೇಳಿದ ಕೂಡಲೇ ಇನ್ನು ತಡ ಯಾಕೆ ಎಂದು ಹೇಳಿ ಇಂದ್ರ ಮೊದಲಾದ ದೇವತೆಗಳು, ಬಲಿ ಮುಂತಾದ ದಾನವರು ಸಾಲಾಗಿ ಅವರವರ ಜಾಗದಲ್ಲಿ ಕುಳಿತಿರ್ತಾರೆ. ಇವರ ಮಧ್ಯೆ ಶೋಭಾಯಮಾನಳಾದಂಥ ಹೊಳಪಿನಿಂದ ಕೂಡಿದಂತಹ ಲಕ್ಷ್ಮಿ ಸೂರ್ಯ ಕಾಂತಿಯನ್ನು ಮೀರಿಸುವಂತಹ ಪ್ರಕಾಶಿಸ್ತಾ ಇದ್ದಾಳೆ. ಎಲ್ಲ ದೇವತೆಗಳು, ದೈತ್ಯರು, ಋಷಿಗಳು ಎಲ್ಲರೂ ಅವರ ಪೀಠಗಳಲ್ಲಿ ಕೂತ್ಕೊಂಡಿದ್ದಾರೆ. ಆಭರಣಗಳಿಂದ ಹೊಳಿತಾ ಇರುವಂತಹ ಲಕ್ಷ್ಮಿಯನ್ನು ನೋಡ್ತಾರೆ. ಲಕ್ಷ್ಮಿಯ ಚಂದವನ್ನು ಎಷ್ಟು ನೋಡಿದರೂ ಸಾಲದು. ಕೆಲವರು ನೋಡ್ತಲೇ ಇರ್ತಾರೆ, ಕೆಲವರು ನನ್ನನ್ನೇ ಒರೆಸಲಿ ಎಂದು ಹರಕೆ ಹೊತ್ಕೊಳ್ತಾರೆ, ಇನ್ನು ಕೆಲವರು ಲಕ್ಷ್ಮಿಯನ್ನು ಹೊಗಳ್ತಾ ಇದ್ದಾರೆ, ಇನ್ನು ಕೆಲವರು ಮಂತ್ರಶಕ್ತಿಗೆ ಮೊರೆ ಹೋಗಿ ವಶೀಕರಣದ ಮಂತ್ರಗಳನ್ನು ಜಪಿಸಿ ಕೊರಳಿಗೆ ಕೈಗೆ ತಾಯಿತವನ್ನು ಕಟ್ಟಿಕೊಳ್ಳಿಸ್ತಾ ಇದ್ದಾರೆ, ಇನ್ನು ಕೆಲವರು ತಂತ್ರದಿಂದ ವಶಪಡಿಸಿಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ನಗಾರಿಗಳು ಮೊಳಗುತ್ತಾ ಇದೆ. ಇರಲು ಮೊಳಗಿದವು ಅತುಳ ಭೇರೀವರ ಮೃದಂಗ ಮಹಾನಕಂಗಳು, ಭರಿತ ಬೆನೆ ಕಹಳೆಗಳು ವೀಣಾ ವೇಣುರವಗಳಲ್ಲಿ, ಧರೆ ಮೊಳಗುವಂದದಲ್ಲಿ ಬಳಿಕ ವರಲಲನೆ ಉಮಾಲಯನು ನಿಜಕರ ಸರೋಜಾಗ್ರದಲ್ಲಿ ಕೊಂಡಳು, ಜನವು ಘೇಯನಲು ವರಲಲನೆ ಉಮಾಲಯನು ನಿಜಕರ ಸರೋಜಾಗ್ರದಲ್ಲಿ ಕೊಂಡಳು. ದೇವತೆಗಳು, ದಾನವರು ಎಲ್ಲರೂ ಅವರ ಮಟ್ಟದಲ್ಲಿ ಅವಳನ್ನು ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಹೆಣಗಾಡುತ್ತಿರುವಾಗ ಮುಹೂರ್ತದ ಗಂಟೆಗಳು ಮೊಳಗುತ್ತವೆ. ಕಹಳೆಗಳನ್ನು ಊದುತ್ತಾರೆ. ಕೊಳಲು, ವೀಣೆ, ಮೃದಂಗಗಳು ಧ್ವನಿಯಿಂದ ಆ ಭಾರೀ ನಭವೆಲ್ಲ ತುಂಬಿ ಹೋಗ್ತದೆ. ಅಷ್ಟು ಹೊತ್ತಿಗೆ ಕೈಗಳಲ್ಲಿ ಹೂಮಾಲೆಯನ್ನು ಹಿಡಿದುಕೊಳ್ಳುತ್ತಾಳೆ. ಜನರೆಲ್ಲ ಜಯಕಾರ ಮಾಡ್ತಾ ಇರುವಾಗ ಮೆರವಣಿಗೆಗಳು ಹೊರಡ್ತಾ ಇದೆ. ತಳಿರು ತೋರಣಗಳು ಇಡೀ ಭೂಮಿಯಲ್ಲಿ ಕಂಗೊಳಿಸುತ್ತದೆ. ಪತಾಕೆ ಝಲ್ಲರಿಗಳಿಂದ ಮೆರವಣಿಗೆ ಶೋಭಿಸ್ತಾ ಇದೆ. ಸುಗಂಧ ದ್ರವ್ಯಗಳಿಂದ ಪರಿಮಳವೆಲ್ಲ ಸುತ್ತಮುತ್ತ ಹರಡಿರುತ್ತೆ. ಆರತಿಗಳನ್ನು ಬೆಳಗ್ತಾ ಇದ್ದಾರೆ. ಮತ್ತೆ ಬೇರಿ ವಾದ್ಯಗಳು ಮೊಳಗುತ್ತಿರುವಾಗ ಕಮಲದ ಕಣ್ಣುಳ್ಳ ಲಕ್ಷ್ಮಿ ಮೆಲ್ಲ ಮೆಲ್ಲನೆ ಆ ದೇವದಾನವರ ಸಭೆಗೆ ಬರ್ತಾಳೆ. ಅವಳು ಯಾವಾಗ ಬರುವಾಗ ಕಾಲಿನ ಗೆಜ್ಜೆಯ ಧ್ವನಿ ಘಲ್ ಘಲ್ ಎನ್ನುತ್ತದೆ.
ಹೊಗಳು ಭಟರು ಹೊಗಳ್ತಾ ಇರ್ತಾರೆ, ಪರಾಕು ಹೇಳುವವರು ಪರಾಕು ಹೇಳ್ತಾರೆ, ಗಾಯಕರು ಹಾಡ್ತಾ ಇದ್ದಾರೆ, ಅಷ್ಟ ಸಿದ್ಧಿಗಳು ಎಳಬರದಲ್ಲಿ ಬರ್ತಾ ಇದ್ದಾರೆ. ಇನ್ನು ಬೇಕಾದಷ್ಟು ಸಖಿಯರು ಅವಳ ಜೊತೆಗೆ ಬರ್ತಾ ಇದ್ದರೆ ಥಳ ಥಳ ಹೊಳೆಯುವ ಹಾರಗಳಿಂದ ಹೊಳೆಯುತ್ತಾ ಮಿಂಚುವಂತೆ ಹೊಳೆಯುವ ಕಣ್ಣಿಂದ ಕೂಡಿದ ನೀಳವಾದ ಕೈಗಳ ಲಕ್ಷ್ಮೀದೇವಿ ಹಾರವನ್ನು ಹಿಡಿತಾ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕ್ತಾ ಅಲ್ಲಿಗೆ ಬರ್ತಾಳೆ. ಆ ಪುಷ್ಪದ ಹಾರಕ್ಕೆ ತುಂಬಿಗಳು ಮುತ್ತುತ್ತಾ ಇದೆ. ಅಯ್ಯೋ, ಇದೇನು ದೇವಿ ಬಂದಳೋ, ಇಲ್ಲ ಊರ್ವಶಿ ಬಂದಳೋ, ರಂಬೆ ಬಂದಳೋ, ಸಭೆಗೆ ಬಂದಳೋ, ಇಲ್ಲ ನೋಟದಿಂದ ರಸಿಕರ ಮನವನ್ನು ಸೂರೆಕೊಂಡಳೋ, ಹೆಜ್ಜೆಯನ್ನು ಹಾಕುತ್ತಾ ಮನಸ್ಸನ್ನು ಮುರಿದಿದ್ದಾಳೋ ಎನ್ನುವ ಹಾಗೆ ಪಂಜರ ಬಹಳ ಚೆನ್ನಾಗಿ ಹೊಳೆಯುತ್ತಾ ದೇವಿ ಸಭೆಯನ್ನು ನೋಡ್ತಾ ಮುಂದುವರಿತಾಳೆ. ಒಬ್ಬೊಬ್ಬರನ್ನೇ ದೇವ ದಾನವರಲ್ಲಿ ನೋಡ್ತಾಳೆ. ಯಾರನ್ನು ನೋಡಿದರೂ ಯಾವ ದೇವರಲ್ಲೂ ಯಾವ ದಾನವರಲ್ಲೂ ಅವಳಲ್ಲಿ ಮನಸ್ಸು ಹೋಗುವುದಿಲ್ಲ. ಇಂದ್ರನು ಅನ್ನೋ ತಮಾಷೆ ಮಾಡ್ತಾಳೆ. ನಳನನ್ನ ಮುಖ ಎತ್ತಿಯೂ ನೋಡುವುದಿಲ್ಲ. ಇನ್ನು ಯಮ ನಿರುತಿ ವರ್ಣನನ್ನು ನೋಡುವುದಿಲ್ಲ. ಇದನ್ನು ನಮ್ಮ ವಾದಿರಾಜರು ಲಕ್ಷ್ಮೀ ಶೋಭಾನೆಯಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಒಬ್ಬ ನಾವನ ಮಗ ಮತ್ತೊಬ್ಬ ನಾವನ ಮೊಮ್ಮಗ, ಒಬ್ಬ ನಾವಾನಿಗೆ ಶಯನಾದ, ಒಬ್ಬ ನಾವನ ಪರುವ ಮತ್ತೊಬ್ಬ ರವಗಂಜಿ, ಅಬ್ಬರದಲವಾಗ ಸುಳಿವಾರು ಶೋಭಾನೆ ಶೋಭಾನೆ, ಒಬ್ಬ ನಾವನ ನಾಮ ಕಂಜಿ ಬೆಚ್ಚುವಗಡ, ಸರ್ವರಿಗವ ಅಮೃತವ ಸರ್ವರಿಗವ ಅಮೃತವ ನುಡಿಯುವ, ಅವನೊಬ್ಬನೇ ನಿರನಿಷ್ಠ ನಿರವದ್ಯ ನಿರನಿಷ್ಠ ನಿರವದ್ಯ ಶೋಭಾನೆ ಅಂತ ಹೇಳಿ ಒಬ್ಬೊಬ್ಬರಲ್ಲಿ ಇರುವಂತಹ ಅವಗುಣಗಳನ್ನು ಎತ್ತಿ ಆಡಿಸುತ್ತಾ ಲಕ್ಷ್ಮಿ ಮುಂದುವರಿಸ್ತಾ ಇದ್ದಾಳೆ. ಅದರಲ್ಲಿ ಮಾರುತನನ್ನು ನೋಡ್ತಾಳಂತೆ. ಮಾರುತನ ಮಾತಿಲ್ಲ ಮನಬೇರೂರದಾಯ್ತು ಕುಬೇರನಲಿ, ಸತಿ ಗೌರವವ ಮಾಡಿದರು ಗೌರೀಶನಲಿ, ಸೂರ್ಯನಲಿ ಸೇರದಾದುದು ಚಿತ್ತವು ಅಜನನು ಜಾರಿಸಿದಳು, ಈಕ್ಷಿಸುತ್ತ ದಾನವ ವೀರರನು ಮೊಗದಿರುಹಿದಳು, ಕಡೆಗಣ್ಣಲಿ ಅಬುಜಾಕ್ಷಿ ವಾಯುವನ್ನು ಮಾತನಾಡಲೇ ಇಲ್ಲವಂತೆ. ಕುಬೇರನಲ್ಲಿ ಯಾಕೋ ಮನಸ್ಸು ನಿಲ್ಲುವುದಿಲ್ಲ. ಇನ್ನು ಪಾರ್ವತಿಯನ್ನು ಮದುವೆಯಾದ ಈಶನಲ್ಲಿ ನಾನು ಪ್ರೀತಿ ಮಾಡುವ ಹಾಗಿಲ್ಲ. ಸೂರ್ಯನು ಯಾಕೋ ಹಿಡಿಸಲಿಲ್ಲ, ಬ್ರಹ್ಮನಲ್ಲಿ ಮೋಹ ಉಂಟಾಗಲಿಲ್ಲ ಅಂತ ಹೇಳಿ ಎಲ್ಲ ದೇವತೆಗಳಿಗೂ ಒಂದು ಕೋರೆಯನ್ನು ಹೇಳಿದಂತಹವಳು ದೈತ್ಯರನ್ನು ಕಣ್ಣೆತ್ತಿ ನೋಡೋದಿಲ್ಲ. ಮತ್ತು ಮನುಷ್ಯರ ಕಥೆಯನ್ನು ಕೇಳಬೇಕಾ, ಮನುಷ್ಯರ ಕಡೆ ಮೂಸಿ ಸಹ ನೋಡುವುದಿಲ್ಲ. ಯಾರೂ ಅವಳಿಗೆ ಹಿಡಿಸಲಿಲ್ಲ. ಎಲ್ಲರ ಅವಗುಣಗಳನ್ನು ಹೇಳಿ ಹೇಳಿ ಎಲ್ಲರನ್ನ ತಿರಸ್ತಾಳೆ. ಮತ್ತೆ ಎಲ್ಲರನ್ನೂ ಅವಳು ತೆಗಳುತ್ತಾಳೆ. ಒಬ್ಬರಿಗೆ ಗುಣ ಇದ್ದರೆ ಆಯುಷ್ಯ ಇಲ್ಲ, ಆಯುಷ್ಯ ಇದ್ದರೆ ಗುಣ ಇಲ್ಲ, ಎರಡೂ ಇದ್ದರೆ ಅವರಲ್ಲಿ ಲಕ್ಷಣ ಇಲ್ಲ. ಇನ್ನು ಎಲ್ಲ ಲಕ್ಷಣಗಳನ್ನು ಉಳ್ಳವನು ಒಬ್ಬನೇ ಒಬ್ಬ, ಅವನು ಮಾತ್ರ ನನ್ನನ್ನು ತಿಳಿದಿದ್ದಾನೆ ಅಂತ ಹೇಳಿ ಮುಂದೆ ಮುಂದೆ ಬರ್ತಾರೆ. ಮುಂದೆ ಬರುವಾಗ ಯಾರನ್ನು ನೋಡ್ತಾಳೆ? ಬಿಟ್ಟು ನಡೆದಳು ದೇವದಾನವರ, ಇಟ್ಟೆಡೆಯ ಹಂತಿಗಳನ್ನು ಆರೋ ತೊಟ್ಟವನು ಸತಿಗೆನುತ ಬಂದಳು ಮುಗುದೇ, ಮುರಹರನ ದೃಷ್ಟಿ ಇದಿರಲಿ ಕಾಣುತ್ತವೆ, ಮರವಟ್ಟಳು ಅಂಗನೇ ಹರಹರ ಎನ್ನಯಾಭೀಷ್ಟಮೂರ್ತಿ ಮಹಾಗುಣಾನ್ವಿತ ಕೀರ್ತಿಯದೆನುತ ಮರವಟ್ಟಳು ಅಂಗನೇ. ನಾವು ಯಾವುದೋ ಒಂದು ವಸ್ತುವನ್ನು, ಯಾರೋ ಒಬ್ಬ ಮನುಷ್ಯರನ್ನು, ಯಾರೋ ಒಬ್ಬ ನಮ್ಮ ಬಂಧುಗಳನ್ನು ಗೆಳೆಯರನ್ನು ನೋಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಯಾವಾಗಲೂ ಅವರು ನಮ್ಮ ಹತ್ತಿರ ಬಂದಾಗ ಹೇಳ್ತಾರಲ್ಲ, ಕಾಶಿಗೆ ಹೋಗುವಾಗ ಗಂಗೆ ಕಾಲಡಿಗೆ ಬಂದಳು ಅಂತ. ಹಾಗೆ ಆ ಲಕ್ಷ್ಮಿ ಮುಂದೆ ಹೋಗ್ತಾ ಇದ್ದಾಳೆ. ಒಬ್ಬೊಬ್ಬರನ್ನು ನೋಡ್ತಾ ಇದ್ದರೆ ಅವಳಿಗೆ ಯಾರೂ ಹಿಡಿಸ್ತಾ ಇಲ್ಲ. ಇನ್ನು ಯಾರು ಹಿಡಿಸೋದು? ಎಲ್ಲ ಗುಣ ಸಂಪನ್ನನಾದ ಒಬ್ಬ ಬೇಕು ನನಗೆ, ಅವನು ನನ್ನ ಮನಸ್ಸಿನಲ್ಲಿದ್ದಾನೆ,
ಆ ಮೂರ್ತಿ ನನ್ನ ಮನಸ್ಸಿನಲ್ಲಿದ್ದಾನೆ, ಅವನು ಯಾವಾಗ ನನ್ನ ಎದುರಿನಲ್ಲಿ ಬರ್ತಾನೆ ಅಂತ ಹೇಳಿ ಮುಂದೆ ಮುಂದೆ ಹೋಗ್ತಾ ಇದ್ದರೆ ಒಬ್ಬನೇ ಒಬ್ಬ ದೇವ ದಾನವರನ್ನು ಬಿಟ್ಟು ನಡೆದು ಮುಂದುವರಿಯುವಾಗ ಮುಂದೆ ಬರುತ್ತಿದ್ದ ಹಾಗೆಯೇ ಶ್ರೀಮನ್ನಾರಾಯಣನನ್ನು ನೋಡುತ್ತಾಳೆ. ಸಕಲ ಸದ್ಗುಣಗಳಿಂದ ಕೂಡಿದ ಸರ್ವಾಂಗ ಸುಂದರವಾದ ಪರಮಾತ್ಮನನ್ನು ಯಾವಾಗ ನೋಡ್ತಾಳೋ ಆಗ ಒಂದು ಗಳಿಗೆ ಮೂಕ ವಿಸ್ಮಯಕ್ಕೆ ಒಳಗಾಗ್ತಾಳೆ. ಮತ್ತು ಇವನು ನನ್ನ ಮನಸ್ಸಿನಲ್ಲಿರುವ ಆ ಮಹಾನ್ ಮೂರ್ತಿ ಅಂತ ಹೇಳಿ ಅಂದುಕೊಳ್ತಾಳೆ. ಲಕ್ಷ್ಮಿಯು ಪರಮಾತ್ಮನಾದ ದೇವೋತ್ತಮನಾದಂತಹ ಹುಟ್ಟು ಸಾವುಗಳಿಲ್ಲದ ಇವನೇ ತನಗೆ ತಕ್ಕದಾದ ವರ, ನಾನಿರುವ ಸ್ಥಳ ಇವರ ಹತ್ತಿರವೇ ಅಂತ ಹೇಳಿ ಸಕಲ ಸದ್ಗುಣಗಳಿಂದ ಕೂಡಿದ ಪರಮಾತ್ಮನನ್ನು ದೇವಿ ಬಯಸ್ತಾಳೆ. ನಾನಾಗಿ ಬಯಸದ ಬಂದ ಭಾಗ್ಯ ಇದು, ನಾನು ಆಸೆ ಪಡೆದಿದ್ದರೂ ನನ್ನನ್ನು ಬರೆಮಾಡಿಕೊಳ್ಳುತ್ತಾನೆ ಪರಮಾತ್ಮ, ಇವನಿರುವ ಜಾಗವೇ ನನಗೆ ಸ್ವರ್ಗ ಎಂದು ಪರಮಾತ್ಮನಿಗೆ ಮಾಲೆಯನ್ನು ಹಾಕ್ತಾಳೆ. ಮತ್ತೆ ಇರಿಸಿ ವನಮಾಲೆಯನು ಕೊರಳಲಿ ತರಳೆ, ಕೆಲದಳಿ ನಿಂದು ಜಗದೀಶ್ವರನ ವಕ್ಷಸ್ಥಳವನು ಈಕ್ಷಿಸುತ್ತ ಓರೆಗಣ್ಣಿನಲಿ ಬರೆಯುತ್ತಿರಲುಂಗುಟದಲ್ಲಿ ಇಳೆಯನು ತರುಡಿ ಕಡೆಗಣಿಸುತ್ತ ಕೈ ಬಿಡಿದಿರಲು ವಕ್ಷಸ್ಥಳ ನಿವಾಸವನಿತ್ತೆ ನಾನು ವಕ್ಷಸ್ಥಳ ನಿವಾಸವನು ಇತ್ತೆನೆಂದ. ಕೈಯಲ್ಲಿರುವ ವನಮಾಲೆಯನ್ನು ಶ್ರೀಹರಿ ಲಕ್ಷ್ಮೀದೇವಿ ಶ್ರೀಹರಿಗೆ ಹಾಕ್ತಾಳೆ. ಮತ್ತೆ ಒಂದು ಬದಿಗೆ ನಿಂತು ಪರಮಾತ್ಮನ ಎದೆಯ ಭಾಗವನ್ನೇ ನೋಡ್ತಾ ನಾಚಿಕೆಯಿಂದ ಇರ್ತಾಳೆ. ಓವರ ನೋಟದಿಂದ ಪರಮಾತ್ಮನ ವಕ್ಷಸ್ಥಳವನ್ನು ನೋಡ್ತಾಳೆ. ಇದನ್ನು ತಿಳಿದಂತಹ ಪರಮಾತ್ಮ, ಕರುಣಾಸಾಗರನಾದಂತಹ ಪರಮಾತ್ಮ, ನಿನಗೆ ನನ್ನ ಎದೆಯಲ್ಲಿ ಜಾಗ ಕೊಟ್ಟಿದ್ದೇನೆ ಅಂತ ಹೇಳ್ತಾಳೆ. ಮತ್ತೆ ಲಕ್ಷ್ಮೀದೇವಿ ಪರಮಾತ್ಮನಾದ ಮಹಾವಿಷ್ಣುವಿನ ಮಡದಿಯಾಗ್ತಾಳೆ. ಪರಮಾತ್ಮನ ಎಡದ ತೊಡೆಯನ್ನು ಏರ್ತಾಳೆ. ಆ ದೇವಿಯನ್ನು ತನ್ನ ತೊಡೆಯಲ್ಲಿ ಏರಿಸಿಕೊಳ್ತಾನೆ ಪರಮಾತ್ಮ. ಅಲ್ಲಿ ಸಮುದ್ರ ಮಥನವನ್ನು ನಡೆಸುವಂತಹ ಎಲ್ಲ ದೇವತೆಗಳಿಗೂ ಸಂತೋಷವಾಗುತ್ತೆ. ದೇವತೆಗಳ ಒಡೆಯನಾದ ಇಂದ್ರನನ್ನು ಕರುಣಾದೃಷ್ಟಿಯಿಂದ ನೋಡುತ್ತಾರೆ. ಆಕಾಶದಿಂದ ಹೂಮಳೆ ಕರೆಯುತ್ತೆ. ಗಂಧರ್ವರು ಕಿಂಪುರುಷರು ನರ್ತನ ಮಾಡ್ತಾರೆ. ಎಲ್ಲರೂ ಸೇರಿ ಬಹಳ ಸಂತೋಷದಿಂದ ಕುಣಿದಾಡ್ತಾರೆ. ಲಕ್ಷ್ಮೀನಾರಾಯಣರು ಸತಿಪತಿಗಳು ಅನ್ನುವಂತಹ ಲಕ್ಷ್ಮೀನಾರಾಯಣರ ವಿವಾಹವಾಗುತ್ತೆ. ಸಮುದ್ರ ಮಥನ ಮತ್ತೆ ಮುಂದುವರಿಯುತ್ತೆ. ಸಮುದ್ರದಿಂದ ಅಮೃತ ಉದ್ಭವಿಸುತ್ತೆ. ಅಮೃತವನ್ನು ಹಿಡಿದುಕೊಂಡು ಧನ್ವಂತರೀ ದೇವ ಪರಮಾತ್ಮ ಮೇಲೆ ಬರ್ತಾನೆ. ದೈತ್ಯರ ಕಣ್ಣನ್ನು ಕಟ್ಟಿ ಹೆಣ್ಣಿನ ವೇಷವನ್ನು ಹಾಕಿ ಮೋಹಿನಿಯ ವೇಷವನ್ನು ಮಾಡಿ ದೇವತೆಗಳಿಗೆ ಮಾತ್ರ ಅಮೃತವನ್ನು ಸೇರುವ ಹಾಗೆ ಮಾಡ್ತಾನೆ ಅನ್ನುವಂಥ ಈ ಭಾಗವತ ಪುರಾಣದ ಅಷ್ಟಮ ಸ್ಕಂದದ ಅಷ್ಟಮ ಅಧ್ಯಾಯದ ಲಕ್ಷ್ಮೀ ಸ್ವಯಂವರ ಎನ್ನುವ ಭಾಗವನ್ನು ನಾವು ಮುಗಿಸ್ತಾ ಇದ್ದೇವೆ. ಇಂಥ ದೀಪಾವಳಿಯ ಪುಣ್ಯ ಸಮಯದಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡುವವರಿಗೆ ಈ ಪುಣ್ಯ ಕಥೆಯನ್ನು ಕೇಳಿದಂತಹ ಪುಣ್ಯವು ಬರಲಿ ಅಂತ ಹೇಳಿ ಈ ಕಥೆಗೆ ಮಂಗಳವನ್ನು ಹಾಡುತ್ತೇವೆ. ಜಯತು ಲಕ್ಷ್ಮೀಪತಿಯೇ ಲಕ್ಷ್ಮೀ ಪ್ರಿಯನೇ ಲಕ್ಷ್ಮೀ ವಲ್ಲಭನೇ. ಜಯ ಜಯತು ಲಕ್ಷ್ಮೀನಾಥ ಲಕ್ಷ್ಮೀ ರಮಾ ಮನೋಹರನೇ. ಜಯತು ಲಕ್ಷ್ಮೀ ವಕ್ಷ ಜಯ ಜಯ ಜಯತು ಲಕ್ಷ್ಮೀ ಲಕ್ಷ. ಜಯ ಜಯ ಜಯತು ಲಕ್ಷ್ಮೀನಾಥಯನು ತಿರ್ದುದು ಬುಧಸ್ತೋಮ. ಜಯ ಜಯ ಜಯತು ಲಕ್ಷ್ಮೀನಾಥಯನು ತಿರ್ದುದು ಬುಧಸ್ತೋಮ. ಇದು ಮಹಾ ಆಯು ಕೀರ್ತಿ ಸೌಭಾಗ್ಯದ ತವರ್ಮನೆ. ಸಕಲ ಪುಣ್ಯಾದ್ಭುದಯ ಸಂಭವ ಭೂಮಿ ತಾಯಿ ಮನೆಯಿದು ಮನೋರಥದ
ಸಮಸ್ತ ಶ್ರೋತೃಜನ ಸಂಪದದ ಜನ್ಮಸ್ಥಾನ ನೃಪಕೇ ಉದದಿ ಭವೆ ನಿತ್ಯಾತ್ಮ ನಾರಾಯಣರ ವೈವಾಹ ಉದದಿ ಭವೆ ನಾರಾಯಣರ ವೈವಾಹ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಓಂ ಶಾಂತಿ ಶಾಂತಿ ಶಾಂತಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಗಮ್ಮಕ್ಕಿಗಳು ವಾಚನದಲ್ಲಿ ಶ್ರೀಮತಿ ವಸಂತಿ ರಮೇಶಣಿ ಹಾಗೂ ವ್ಯಾಖ್ಯಾನದಲ್ಲಿ ಸುಜಲಾ ಎನ್ ಭಟ್ ಇವರು ಪಾಲ್ಗೊಂಡಿದ್ದು.